Hello, hi, welcome back to my YouTube channel Travel Box. ನಾನಿವತ್ತು ನಮ್ಮ ಅಕ್ಕನ ಮನೇಲಿದ್ದೀನಿ, ಜಯ ಅಕ್ಕನ ಮನೇಲಿ. ನಾನು ನಮ್ಮ ಚಿಕ್ಕಕ್ಕ ಮಕ್ಕಳು ಸ್ಕೂಟರ್ ಅಲ್ಲಿ ಬಂದಿದ್ದೀವಿ. ಈ ಕಡೆ ಫುಲ್ ಆಕ್ಚುಲಿ ಕಾಡಿರೋದು ಅಕ್ಕನ ಮನೆ ಹತ್ರ. ಇಲ್ಲಿ ಬೋರ್ವೆಲ್ ತೆಗ್ದಿದ್ದಾರೆ, ಮೊನ್ನೆ ತೋರಿಸ್ತೀನಿ. ಸಂದೀಪ್ ಅವರಿಂದ ಎಲ್ಲ ಇಷ್ಟು ಸಣ್ಣಗೆ ಕಸ ಹಾಕೂ ಇಲ್ಲ. ಮಾಮ ಈಗ ಮಾಡ್ತಾ ಇದ್ದಾರೆ. ಅದ ತುಂಬಾ ಅದಲ್ಲ ವಿಡಿಯೋ ಮಾಡಿ ಮಾರ್ರೆ. ಚಂದ್ಯಾಕದ ಮಲ್ಲಿಗೆ ನಿಮ್ಮದು ವಿಡಿಯೋ ಹಾಕ್ತಿಲ್ಲಿ. ಬೋರ್ವೆಲ್ ತೆಗ್ದಿದ್ದಾರೆ. 4 ಇಂಚ್ ನೀರು ಸಿಕ್ಕಿದೆ. 4 ಇಂಚ್ ಅಂದರೆ ಆಲ್ಮೋಸ್ಟ್ 24 hours ಒಂದು 8,000 ಅಡಿಕೆ ಗಿಡನ ಸಾಕುವಷ್ಟು ವಾಟರ್, ಅಂದರೆ ಮ್ಯಾಕ್ಸಿಮಮ್ ವಾಟರ್ 1.5-2 ಇಂಚಸ್ ಸಿಗುತ್ತೆ. ಸೊ ಇದು 4 ಇಂಚಸ್ ಸಿಕ್ಕಿದೆ. ಇವತ್ತು ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಪೈಪ್ಲೈನಿಗೆ ಪಂಪ್ ಇದ್ರ ಒಳಗಡೆ ಹಾಕಿರ್ತಾರೆ. ಆ್ಯಕ್ಚುಲಿ ಇದು ರೋಪ್ ಪಂಪನ್ನ ಟೈ ಮಾಡಿರೋದು ಆ್ಯಂಡ್ ವೈರಿಂಗ್ ಮಾಡಿದ್ದಾರೆ. ಪಂಪಿಗೆ ಪೈಪ್ಲೈನ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡ ಬಾವ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಸಿಕ್ಕಾಪಟ್ಟೆ ಮಳೆ ಬಂತು, ಇವಾಗ ಫುಲ್ ಕೆಸರಾಯಿತು ನೋಡಿ. ಜಸ್ಟ್ ಇವಾಗ ಪೈಪ್ಲೈನ್ ಆಗಿದೆ. ಇದು ನಮ್ಮ ಅಕ್ಕನ ಮನೆ. ನೀವು ನೋಡ್ತಿದ್ರಲ್ಲ, ಇದು ನೆಲ್ಲಿಕಾಯಿ ಗಿಡ. ನೆಲ್ಲಿಕಾಯಿ ಅಂದರೆ ಆಮ್ಲ, ಬೆಟ್ಟದ ನೆಲ್ಲಿಕಾಯಿದ ಗಿಡ ಇದು. ಕೆಸರಿ ಇದು ಆ್ಯಕ್ಚುಲಿ ಕ್ಯಾಶ್ಯೂನಟ್ ಗಿಡ. ನೀವು ತಿಂತಿರಲ್ಲ, ಸಿಟಿಲಿ ಸಿಗತ್ತಲ್ಲ ಕ್ಯಾಶ್ಯೂನಟ್. ಸೊ ಆ್ಯಕ್ಚುಲಿ ಇದು ಕ್ಯಾಶ್ಯೂನಟ್ ಗಿಡ. ಕ್ಯಾಶ್ಯೂನಟ್ ಸೀಸನ್ ಆಗೋಗಿದೆ. ಸೊ ಇದರಲ್ಲಿ ಇವಾಗ ಸೇಲ್ ಮಾಡಲ್ಲ. ಇದರಲ್ಲಿ ಸಿಗೋವಂಥ ಕ್ಯಾಶ್ಯೂನಟ್ಗಳನ್ನ ಕರಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕರಿ ಮಾಡ್ಬೋದು. ಕ್ಯಾಶ್ಯೂನಟ್ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ನೋಡ್ಬೋದು, ಡ್ರೈ ಆಗಿರೋ ಒಂದು ಕ್ಯಾಶ್ಯೂನಟ್ ಇದೆ ಇದರಲ್ಲಿ. ಅಂದರೆ ಎಲ್ಲ ಇವರು ತೆಗೆದುಬಿಟ್ಟು ಕರಿ ಕೂಡ ಮಾಡಿದ್ದಾರೆ ಆಲ್ಮೋಸ್ಟ್. ಇದು ಕ್ಯಾಶ್ಯೂನಟ್ ಟ್ರೀ. ಸೀಸನ್ ಟೈಮಲ್ಲಿ ಸೇಲ್ ಮಾಡ್ತೀವಿ. ಅದಾದಮೇಲೆ ಎಲ್ಲ ಕರಿ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ. ಕೆಲವರು ಕ್ಯಾಶ್ಯೂನಟ್ ರಿಮೂವ್ ಮಾಡಿ ಸ್ಟೋರು ಕೂಡ ಮಾಡ್ತಾರೆ. ಪೈನಾಪಲ್ದು ಕಟ್ ಮಾಡಿರೋ ತುದಿ ಬರುತ್ತಲ್ಲ, ಅದು ಮತ್ತೆ ಗಿಡ ಹಾಕ್ಬೋದು. ನೆಕ್ಸ್ಟ್ ಇಯರ್ಗೆ ಮತ್ತೆ ಅದರಲ್ಲಿ ಫ್ರೂಟ್ ಆಗುತ್ತೆ. ಸೊ ಅದು ಮಾಡಬೇಕು. ಆಮೇಲೆ ಹಲಸಿನಕಾಯಿ ಹಣ್ಣಾಗಿದ್ದರೆ ಕಡಿಬೇಕು. ಹಣ್ಣಾಗೋಕ್ಕಾಗಿದೆ ನೋಡಿ, ಆಲ್ಮೋಸ್ಟು ಹಣ್ಣಾಗಿದೆ ಅನ್ಕೊತೀನಿ. ಅದನ್ನ ತೆಗಿಬೇಕು ಒಂದೆರಡು.